ರೋಟರಿ ಕ್ಲಬ್ ಮಡಂಕಾಪು ಇದರ 2025-26ನೇ ಸಾಲಿನ ನೂತನ ಅಧ್ಯಕ್ಷೆ ಪ್ರೀಮಾ ವಿ ಫರ್ನಾಂಡಿಸ್ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡ್ನ ಕೈಕಂಬದ ಸೂರ್ಯವಂಶ ಕಟ್ಟಡದ ಕೆಎಲ್ ರಾವ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ನಿರ್ಗಮನ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಬೋ ಮಾತನಾಡಿ, ಉಳ್ಳವರು ಇಲ್ಲದವರಿಗೆ ನೀಡಿ ದೇವರಿಗೆ ಪ್ರಿಯರಾಗೋಣ ಎಂದು ತಿಳಿಸಿದರು. ಅದನ್ನು ಕೇಳಿದ ತಕ್ಷಣ ಅಂಗಡಿ ಯಜಮಾನನಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸುಮ್ಮನಾದ ಪ್ರೀತಿಯ ನನ್ನ ಎಲ್ಲ ರೊಟ್ಟೇರಿಗಳೇ ಮತ್ತು ಆತ್ಮೀಯ ಮಿತ್ರರೇ, ನಾನು ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ಕರ್ಮ ಎಂಬುದು ನಮ್ಮ ಹಿಂದೆ, ನಾವು ಸಾಯುವುದರ ಬೆನ್ನ ಹಿಂದೆ ಇರ್ತದೆ. ಆದ್ದರಿಂದ ನಿಮ್ಮ ಎಲ್ಲರೊಟ್ಟಿಗೆ ನನ್ನ ವಿನಂತಿ ಏನಂದ್ರೆ, ನಾವು ಎಲ್ಲರೂ ಸೇರಿ ಒಳ್ಳೆಯ ಕೆಲಸವನ್ನು ಮಾಡುವ. ಪದಗ್ರಹಣ ಅಧಿಕಾರಿಯಾಗಿ ಮಾಜಿ ಗವರ್ನರ್ ಪ್ರಕಾಶ್ ಕಾರಂತ್ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿದರು. ಈ ಕ್ಲಬ್ಬಿನ ಅಡ್ವೈಸರ್ ಆಗಿರುವವರು ರೋಟೇರಿಯನ್ ಎಂಪಿಎಚ್ಎಫ್ ಕ್ಲಬ್ ಬಂಟ್ವಾಳ ಹಾಗೂ ಗುರುಕೃಪಾ ಟ್ರೇಡರ್ಸ್ ಕಾನ್ಫರೆನ್ಸ್ ಚೇರ್ಮನ್ ಕೂಡ ಆಗಿದ್ದಾರೆ ಸಂಜೀವ್ ಪೂಜಾರಿ ಅವರನ್ನು ಈ ಸಭೆಗೆ ನಾನು ಪರಿಚಯಿಸಲು ಸಂತಸ ಪಡುತ್ತಿದ್ದೇನೆ. ರೋಟೇರಿಯನ್ ಎಂಪಿಎಚ್ಎಫ್ ಸಂಜೀವ್ ಪೂಜಾರಿ ಮುಂದಕ್ಕೆ ರೋಟೇರಿಯನ್ ಅಂತ ಅವರು ಪದಗ್ರಹಣ ಅಧಿಕಾರಿಯಿಂದ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಕ್ಲಬ್ ಲೆಫ್ಟಿನೆಂಟ್ ಆಗಿ ಎಲಿಯಾಸ್ ಸ್ಯಾಂಕ್ಟಿಸ್ಟ್ ಅವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ಬಳಿಕ ನೂತನ ಅಧ್ಯಕ್ಷರಾಗಿ ಕ್ಲಬ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಪ್ರೀಮಾ ವಿ ಫರ್ನಾಂಡಿಸ್ ಅವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ಪರಿಚಯ ಮಾಡಿದ ನಂತರ ಅವರನ್ನು ಪದಗ್ರಹಣ ಅಧಿಕಾರಿಯವರು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನೆರವೇರಿಸುತ್ತಿದ್ದಾರೆ. ಪ್ರೀಮಾ ವಿ ಫರ್ನಾಂಡಿಸ್ ಅವರ ಕಾರ್ಯದರ್ಶಿ ರೋಟೇರಿಯನ್ ಕಾರ್ಯದರ್ಶಿಯಾಗಿ ಪ್ರಸನ್ನ ರಾವ್ ಅಧಿಕಾರ ಸ್ವೀಕರಿಸಿದ್ರು. ಬಳಿಕ ನೂತನ ಪದಾಧಿಕಾರಿಗಳಿಗೆ ಪದಪ್ರದಾನ ನಡೆಯಿತು. ಅಧಿಕಾರ ಸ್ವೀಕಾರ ಕಮ್ಯುನಿಟಿ ಸರ್ವಿಸ್ ವೈಸ್ ಪ್ರೆಸಿಡೆಂಟ್ ರೋಟೇರಿಯನ್ ರೋಸ್ ಚೇರ್ಮನ್ ಆಗಿ ರೋಟೇರಿಯನ್ ಅಲೆಕ್ಸಾಂಡರ್ ಲೋಬೋ ನೂತನ ಅಧ್ಯಕ್ಷೆ ಪ್ರೀಮಾ ವಿ ಫರ್ನಾಂಡಿಸ್ ಆಶಯ ಭಾಷಣ ಮಾಡಿ ಕ್ಲಬ್ನ ಸದಸ್ಯರ ಮಾರ್ಗದರ್ಶನ ಸಹಕಾರದೊಂದಿಗೆ ಸೇವಾ ಕಾರ್ಯಗಳನ್ನು ಮುಂದುವರೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ರೋಟರಿ ಸಂಸ್ಥೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸೇವಾ ಕಾರ್ಯಗಳು ಸಮಾಜದ ಎಲ್ಲಾ ಜನರಿಗೂ ತಲುಪುವಂತೆ ಮಾಡುವುದಲ್ಲದೆ ಕ್ಲಬ್ಗೆ ಹೊಸ ಸದಸ್ಯರ ಸೇರ್ಪಡೆ ಮಾಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ರೋಟರಿ ಕ್ಲಬ್ ಮಡಂಕ ಪ್ರಸ್ತುತ ಸಾಲಿನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರುವ ನಮ್ಮ ಕ್ಲಬ್ನ ಪ್ರತಿಯೊಂದು ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ನಂಬಿಕೆ, ವಿಶ್ವಾಸ ಮತ್ತು ಬೆಂಬಲದಿಂದ ನಾನು ಈ ಗೌರವಾನ್ವಿತ ಹುದ್ದೆಯನ್ನು ಜವಾಬ್ದಾರಿಯಿಂದ ಸ್ವೀಕರಿಸುತ್ತಿದ್ದೇನೆ. ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನನಗೆ ಅಧಿಕಾರವನ್ನು ಹಸ್ತಾಂತರಿಸಿದ ಐಪಿಪಿ ರೋಟೇರಿಯನ್ ಅಲೆಕ್ಸಾಂಡರ್ ಲೋಬೋ ಹಾಗೂ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಿಮ್ಮ ದೃಢವಾದ ನಾಯಕತ್ವ ಹಾಗೂ ಸೇವಾ ಚಟುವಟಿಕೆಗಳು ನಮ್ಮ ಕ್ಲಬ್ಬಿನ ಯಶಸ್ಸಿಗೆ ಕಾರಣವಾಗಿದೆ. ನಿಮ್ಮ ಸಾಧನೆಗಳು ನನಗೆ ಮಾರ್ಗದರ್ಶನವಾಗಲಿದೆ. ನಾನು ನಿಮ್ಮ ಸೇವಾ ಕಾರ್ಯಗಳನ್ನು ಮುಂದುವರಿಸಿ ನಮ್ಮ ಕ್ಲಬ್ಬಿನ ಅಧಿಕ ಬೆಳವಣಿಗೆಗೆ ಹೃದಯಪೂರ್ವಕವಾಗಿ ಪ್ರಯತ್ನಿಸುತ್ತೇನೆ. ಯುನೈಟ್ ಫಾರ್ ಗುಡ್ ಎಂಬ ಈ ವರ್ಷದ ರೋಟರಿ ಮೌಲ್ಯವನ್ನು ಅಳವಡಿಸಿ ನಮ್ಮ ರೋಟರಿ ಕ್ಲಬ್ನ ಸೇವಾ ಚಟುವಟಿಕೆಗಳು ಸಮಾಜದ ಎಲ್ಲ ವರ್ಗಗಳಿಗೆ ಲಾಭದಾಯಕವಾಗುವಂತೆ ಪ್ರತ್ಯೇಕವಾಗಿ ಪ್ರಸ್ತುತ ಸಾಲಿನ 10 ಜಿಲ್ಲಾ ಪ್ರಾಜೆಕ್ಟ್ಸ್ಗಳನ್ನು ಹಾಗೂ ಹೊಸ ಸದಸ್ಯರನ್ನು ನಮ್ಮ ರೋಟರಿ ಕ್ಲಬ್ಗೆ ಸೇರಿಸುವ ಪ್ರಯತ್ನವನ್ನು ಮಾಡಿ. ಈ ಸಂದರ್ಭ ನೂತನ ಓರ್ವ ಸದಸ್ಯನನ್ನು ಕ್ಲಬ್ಗೆ ಸೇರಿಸಿಕೊಳ್ಳಲಾಯಿತು. ಅಧ್ಯಕ್ಷೆ ಪ್ರೀಮಾ ಫರ್ನಾಂಡಿಸ್ ಹಾಗೂ ಕಾರ್ಯದರ್ಶಿ ಪ್ರಸನ್ನ ರಾವ್ ಅವರಿಗೆ ಪಿಎಚ್ಎಫ್ ಪ್ರದಾನ ಮಾಡಲಾಯಿತು. ನಿರ್ಗಮನ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಬೋ ಹಾಗೂ ಪೂರ್ವಾಧ್ಯಕ್ಷ ಡಾಕ್ಟರ್ ಗೋವರ್ಧನ ರಾವ್ ದಂಪತಿಯನ್ನು ಸನ್ಮಾನಿಸಲಾಯಿತು. ಸೇವಾ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾ ಡಿಸೋಜಾ ಅವರಿಗೆ ಆರ್ಥಿಕ ನೆರವು ನೀಡಲಾಯಿತು. ಸಹಾಯಕ ಗವರ್ನರ್ ಕೆ ಪದ್ಮನಾಭ ರೈ ಮಾತನಾಡಿ,
ಮಹಿಳಾ ಅಧ್ಯಕ್ಷರಿಗೆ ಸಹಕಾರ ನೀಡುವ ಮೂಲಕ ಅವರು ಹೆಚ್ಚಿನ ಸಾಧನೆ ಮಾಡಲು ಸಹಕರಿಸುವಂತೆ ತಿಳಿಸಿದರು. ಒಂದು ಸಮಯವನ್ನು ಬಹಳ ಒಂದು ಮುತುವರ್ಜಿಯಿಂದ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಒಂದು ಪದಗ್ರಹಣವನ್ನು ಮಾಡಿಕೊಡತಕ್ಕಂಥ ಮೇಜರ್ ಡೋನರ್ ರೊಟೇರಿಯನ್ LPHF ಪ್ರಕಾಶ್ ಕಾರಂತ್ರವರು ನನ್ನನ್ನು ರೋಟರಿ ಕ್ಲಬ್ಗೆ ಸೇರಿಸಿಕೊಂಡು ನಮಗೂ ಒಂದು ಅವಕಾಶವನ್ನು ಕಲ್ಪಿಸಿದವರು ಅವರು. ಅದೇ ರೀತಿ ಬಂಟ್ವಾಳದಲ್ಲಿ ಒಂದು ಕ್ಲಬ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಒಟ್ಟು ಬಂಟ್ವಾಳದಲ್ಲಿ 7 ಕ್ಲಬ್ಗಳು ಆಗಲಿಕ್ಕೆ ಕಾರಣ. ಮತ್ತು ರೋಟರಿ ಕ್ಲಬ್ ಅಂದರೆ ಏನು ಅಂತೇಳಿ ಇವತ್ತು ನಮ್ಮ ಪರಿಸರದ ಜನರಿಗೆ ತಿಳಿಬೇಕಾದ್ರೆ ಹಿಂದೆ ಏನಾಗಿತ್ತು ಅಂದರೆ ಅದಕ್ಕೆ ತಿಳಿಬೇಕಾದ್ರೆ ಅದು ಕಾರಂತರು ಕಾರಣ. ಹಿಂದೆ ಏನಾಗಿತ್ತಂದರೆ ರೋಟರಿ ಕ್ಲಬ್ ದೊಡ್ಡವರ ಕ್ಲಬ್ಬು, ಯಾರೂ ಅದಕ್ಕೆ ಪ್ರವೇಶ ಇಲ್ಲ, ಅವರು ಕುಡಿದು ಅಲ್ಲಿ ಇದು ಮಾಡಿ ಅಲ್ಲಿ ಸಮಯವನ್ನು ಕಳೀತಾರೆ, ಅವರು ಶ್ರೀಮಂತರು ಅಂತ ಹೇಳುವಂಥ ಮಾತಿತ್ತು. ಇವತ್ತು ಎಲ್ಲರಿಗೂ ಈ ಒಂದು ಪ್ರದೇಶದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂದಿನ ಅತಿಥಿಯಾಗಿ ಭಾಗವಹಿಸಿದ್ದ ಧರ್ಮಗುರುಗಳಾದ ಅತಿ ವಂದನೀಯ ರೆವರೆಂಡ್ ಫಾದರ್ ವೆಲೇರಿಯನ್ ಡಿಸೋಜಾ ಅವರನ್ನು ಗೌರವಿಸಲಾಯಿತು. ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2022-23ರಲ್ಲಿ ಈ ಕ್ಲಬ್ನ ಸದಸ್ಯರಾಗಿದ್ದು ನಂತರ ಪ್ಯಾರಿಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯೋಗ ನಿರ್ವಹಿಸಲು ಈಗ ಅವರು ಬಳ್ಳಾರಿಯಲ್ಲಿ ವಾಸವಾಗಿದ್ದಾರೆ. ಈಗ ಇಬ್ಬರು ಯುವಕರಿಗೆ ಒಂದು PHF ಪಿನ್ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಪ್ರೆಸೆಂಟಿಂಗ್ ದ PHF ಪಿನ್ ಟುಡೇ ವಿ ಸ್ವೀಕರಿಸಲಿದ್ದಾರೆ. Thank you, Rotarian Prema V. Fernandez and Rotarian Prasanna Rao ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಿ. ಪದಗ್ರಹಣಾಧಿಕಾರಿ ಮಾಜಿ ಜಿಲ್ಲಾ ಗವರ್ನರ್ ಎನ್ ಪ್ರಕಾಶ್ ಕಾರಂತ್ ದಂಪತಿಯನ್ನು ಸನ್ಮಾನಿಸಲಾಯಿತು. ಪ್ರಶಸ್ತಿಯನ್ನ ರೋಟರಿಯನ್ ಮೇಜರ್ ಪ್ರಕಾಶ್ ಕಾರಂತ್ ಅವರ ಸ್ವೀಕರಿಸಿದ್ದಾರೆ. ರೋಟರಿ ಅಂತಾರಾಷ್ಟ್ರೀಯ ಕೊಡುಗೆಯಾಗಿದೆ. ಇದು ಮುಟ್ಟಿದ್ದೆಲ್ಲ ಚಿನ್ನವಾಗಿಸಬಲ್ಲ ಸಾಧಕ, ಸಾಧನೆ ಸಿದ್ಧಿಗಳ ಸುಂದರ ಪ್ರತಿಭೆ ನಮ್ಮ ಇವತ್ತಿನ ಪದಗ್ರಹಣ ಅಧಿಕಾರಿ. ನಂತರ ಮಾತನಾಡಿದ ಅವರು, ರೋಟರಿ ಸದಸ್ಯರಿಗೆ ಜುಲೈ ತಿಂಗಳು ಹೊಸ ವರ್ಷವಿದ್ದಂತೆ. ಆ ತಿಂಗಳು ರೋಟರಿ ಸದಸ್ಯರಿಗೆ ವಿಶೇಷ ಚೈತನ್ಯ ನೀಡುತ್ತದೆ. ಒಳ್ಳೆಯದಕ್ಕಾಗಿ ಒಗ್ಗಟ್ಟಾಗಬೇಕು ಎನ್ನುವ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಆಶಯದಂತೆ ಕೆಲಸ ನಿರ್ವಹಿಸಿ ಈ ವರ್ಷ ಡೈಮಂಡ್ ಪ್ಲಸ್ ಪುರಸ್ಕಾರವನ್ನು ಗೆಲ್ಲಬೇಕು ಎಂದರು. ಕ್ಲಬ್ ಯಶಸ್ವಿಯಾಗಿ ಮುನ್ನಡೆಯಲು ಸದಸ್ಯರೊಂದಿಗೆ ಸಂಪರ್ಕಕ್ಕಿಂತ ಸಂಬಂಧ ಇಟ್ಟುಕೊಂಡು ಮುನ್ನಡೆಯಬೇಕು. ನಿಮ್ಮ ಯಶಸ್ಸು ನಮ್ಮ ಕನಸಾಗಿರಬೇಕು. ಹಿಂದಿನ ಅಧ್ಯಕ್ಷರ ಹೆಜ್ಜೆ ಗುರುತು ನಿಮಗೆ ದಾರಿದೀಪವಾಗಿದ್ದು, ಮಾಡಬೇಕೆನ್ನುವ ಇಚ್ಛಾಶಕ್ತಿ ಇದ್ದಾಗ ಯಶಸ್ಸು ನಮ್ಮದಾಗುತ್ತದೆ ಎಂದು ಸಲಹೆ ನೀಡಿದ ಅವರು, ಸೇವೆಯೊಂದಿಗೆ ಸದಸ್ಯತನವನ್ನು ಹೆಚ್ಚಿಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ರೋಟರಿ ಅವರಿಗೆ ಜುಲೈ 1 ಹೊಸ ವರ್ಷ, ಜುಲೈ 1 ಹಾಗೆ ಹೊಸ ಅಂತಾರಾಷ್ಟ್ರೀಯ ಅಧ್ಯಕ್ಷರು, ಹೊಸ ನಮಗೆ ಡಿಸ್ಟ್ರಿಕ್ಟ್ ಗವರ್ನರ್, ಹೊಸ ಅಸಿಸ್ಟೆಂಟ್ ಗವರ್ನರ್, ಅದೇ ರೀತಿ ಹೊಸ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಡೈರೆಕ್ಟರ್ಸ್ ಎಲ್ಲ ನಮಗೆ ಒಂದು ವಿಶೇಷವಾದಂತಹ ಚೈತನ್ಯವನ್ನ ಒಂದು ವರ್ಷವೂ ನೀಡುತ್ತಿರತಕ್ಕಂಥದ್ದು ಈ ಒಂದು ಜುಲೈ 1ನೇ ತಾರೀಕು. ಇವತ್ತು ನೂತನ ಅಧ್ಯಕ್ಷರಾಗಿ ಫ್ರಾನ್ಸಿಸ್ಕೋ ಎರೆಜೋ, ಇಟಲಿ ಸಂಜಾತ ನಮಗೆ ಬಂದಿದ್ದಾರೆ. ಅವರ ಒಂದು ಆಶಯ ಏನು ಅಂತ ಹೇಳಿದ್ರೆ, ನಮಗೆ ಯುನೈಟ್ ಫಾರ್ ಗುಡ್ ಅಂದ್ರೆ ಒಳಿತಿಗಾಗಿ ನಾವೆಲ್ಲ ಒಗ್ಗೂಡಬೇಕಂತೆ, ಒಳ್ಳೆಯದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಇರಬೇಕು, ಒಳ್ಳೆಯ ಕೆಲಸವನ್ನ ಮಾಡಬೇಕು ಅನ್ನತಕ್ಕಂತಹ ಸಂದೇಶವನ್ನ ನೀಡಿದ್ದಾರೆ. ಪ್ರಾಥಮಿಕವಾಗಿ ಇದನ್ನು ನೀಡಿದವರು ಮಾರಿಯೋ ಸೀಸರ್, ಬ್ರೆಜಿಲ್ ಸಂಜಾತ. ಅವರು ಬಹುಶಃ ದುರಾದೃಷ್ಟವಶಾತ್ ಕಳೆದ ತಿಂಗಳವರು ರಿಸೈನ್ ಮಾಡಿದ್ರು. ಆದರೆ ಅವರ ಏನು ಆಶಯ ಉಂಟು ಅದನ್ನ ಈ ಇಟಲಿಯವರು ಫ್ರಾನ್ಸಿಸ್ಕೋ ಅವರು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ 10ನೇ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಬೈಫರ್ಫಿಕೇಶನ್ ಆಗಿ 10 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳನ್ನ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಅವರು ಈಗಾಗಲೇ ತಮ್ಮಲ್ಲಿ ಹೇಳಿದ್ದಾರೆ. ಆ ಪ್ರಾಜೆಕ್ಟ್ಗಳನ್ನ 3B ಅಂದ್ರೆ ಬಿಗ್ಗರ್, ಬೋಲ್ಡರ್
ಅದೇ ರೀತಿ ಬೆಟರ್, ದೊಡ್ಡ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ, ಅದೇ ರೀತಿ ಅದನ್ನ ಎಲ್ರಿಗೂ ತಲುಪುವಾಗೆ ನೀವು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಂದಿರತಕ್ಕಂತಹ ನಮ್ಮ ಪ್ರೀಮಾ ಫೆರ್ನಾಂಡಿಸ್ ಅವರು ನಿಮಗೆ ಒಂದು ಜವಾಬ್ದಾರಿ ಇದೆ. ಯಾಕೆಂದ್ರೆ ಈಗಾಗಲೇ ಗೋಲ್ಡನ್ ಪ್ಲಸ್ ತಂದಿದ್ದಾರೆ. ನೀವು ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಪ್ಲಾಟಿನಂ ಬರಬೇಕು ಅಥವಾ ಅದರಿಂದಲೂ ಮುಂದೆ ಹೋಗಿ ಡೈಮಂಡ್ ಬರಬೇಕು. ಇದನ್ನು ನೀವು ಖಂಡಿತ ಮಾಡ್ತೀರಿ. ಯಾಕೆ ಅಂತ ಹೇಳಿದ್ರೆ ಯಶಸ್ವಿ ಮಹಿಳೆ ಹಿಂದೆ ಬರುವ ಪುರುಷ ಇದ್ದಾರಂತೆ, ನಮ್ಮ ಎಲಿಯಸ್ ಸ್ಯಾಂಕ್ಟಿಸ್. ಯಾಕೆ ಹೇಳಿದ್ರೆ ನಮ್ಮ ದೊಡ್ಡ ಈ ಒಂದು ಕ್ಲಬ್ಬಿನ ಆಧಾರ ಸ್ತಂಭ ಅವರು ಮತ್ತೆ ನಮ್ಮ ಡಾಕ್ಟರ್ ಗೋವರ್ಧನ್ ರಾಯರು ನಮ್ಗೆ ಇಡೀ ನಮ್ಗೆ ಆಶ್ರಯದಾತರು ಹೌದು, ಅನ್ನದಾತರು ಹೌದು, ಎಲ್ಲವೂ ಹೌದು. ಝೋನಲ್ ಲೆಫ್ಟಿನೆಂಟ್ ಸುರೇಂದ್ರ ಕಂಬಳಿ, ಕ್ಲಬ್ ಸಲಹೆಗಾರ ಸಂಜೀವ ಪೂಜಾರಿ ಉಪಸ್ಥಿತರಿದ್ದರು. ಮಹಮ್ಮದ್ ಮುಸ್ತಾಫಾ ಕಾರ್ಯಕ್ರಮ ನಿರೂಪಿಸಿದ್ರು. ನೂತನ ಕಾರ್ಯದರ್ಶಿ ಪ್ರಸನ್ನ ರಾವ್ ವಂದಿಸಿದ್ರು. ತಂಡಕ್ಕೆ ದಿಕ್ಕು ತೋರಿಸಲಿದೆ. ನಮಗೆ ಮನಪೂರ್ವಕ ಧನ್ಯವಾದಗಳು. ಇಲ್ಲಿ ರೋಟರಿ ಮಡಕ ಬಿದರವಾಗಿ ಆಲಿಸಿದ್ದೀರಿ ಮಾತುಗಳನ್ನು. ಹಾಗಾಗಿ ನಮ್ಮ ಇಲ್ಲಿನ ಚಾರ್ಟರ್ ಪ್ರೆಸಿಡೆಂಟ್ ಹಾಗೂ ಸಾರ್ಜೆಂಟ್ ಎಟ್ ಆರ್ಮ್ಸ್ ರೋಟೇರಿಯನ್ ಎಲಿಯಾಸ್ ಸ್ಯಾಂಕ್ಟಿಸ್ ಅವರ ನಿರ್ದೇಶನದಂತೆ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳು ನಮಗೆ. ಹಾಗಾಗಿ ಎಲ್ಲರನ್ನು ಈ ಸಂದರ್ಭದಲ್ಲಿ ಗುರುತು ಸ್ಮರಿಸ್ತೇವೆ. ಇದೀಗ ನಮ್ಮ ಒಂದು ಪ್ರಕಟಣೆ, ನೂತನ ಪದಗ್ರಹಣ ಸಮಾರಂಭದ ಆಹ್ವಾನ ಬಂದಿದೆ. ರೋಟರಿ ಕ್ಲಬ್ BC ರೋಡ್ ಸಿಟಿಯಿಂದ ಇನ್ಸ್ಟಾಲೇಷನ್ ಸೆರೆಮನಿ ಆಫ್ ನ್ಯೂ ಆಫೀಸ್ ಬ್ಯಾರರ್ಸ್, ಇನ್ಸ್ಟಾಲಿಂಗ್ ಆಫೀಸರ್ PDG ರೋಟೇರಿಯನ್ MPHF ವಿಕ್ರಮ್, BS ಸೋಮಯಾಜಿ ಮೆಮೋರಿಯಲ್ ಹಾಲ್ BC ರೋಡು. ಅಧ್ಯಕ್ಷರು ದಿವಾಕರ್ ಶೆಟ್ಟಿ ಆ್ಯಂಡ್ ಪೃಥ್ವಿರಾಜ್ ಸೆಕ್ರೆಟರಿ ಇವರ ಆಹ್ವಾನ. ಇನ್ನೊಂದು ಆಹ್ವಾನ ಪತ್ರಿಕೆ ಬಂದಿದೆ. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.